ಹಲೋ ನಮಸ್ತೆ ಎಲ್ರಿಗೂ. ನಾನು ಎಲ್ಲಿದ್ದೀನಿ ಅಂತ ಸರ್ಪ್ರೈಸ್ ಆಗ್ತಾ ಇದೆಯಾ? ತುಂಬಾ ನನ್ನ ಲೈಫಲ್ಲಂತೂ ತುಂಬಾ ಮಹತ್ವವಾಗಿರುವಂಥ ಪ್ಲೇಸ್ ಇದು. ನಾನು ಹುಟ್ಟಿ ಬೆಳೆದಿರುವಂತಹ ನಮ್ಮೂರಿನ ಹಳ್ಳಿ ಮನೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಂಗಳೂರಲ್ಲಿ ಬಂಟ್ವಾಳ ತಾಲೂಕಿನ ಒಂದು ರೂರಲ್ ಪ್ಲೇಸಲ್ಲಿ ತುಂಬಾ ರಿಮೋಟಲ್ಲಿತ್ತು ಆವಾಗ ಈ ಊರು. ಇವಾಗಂತೂ ರೋಡ್ ಕನೆಕ್ಟಿವಿಟಿ ಎಲ್ಲ ಆಗಿ ಏನು ಬೇಕು ಅದೆಲ್ಲ ಫೆಸಿಲಿಟಿ ಇದೆ. ಈ ಪುಟ್ಟ ಮನೆಯನ್ನು ನೋಡ್ಕೊಂಬರೋಣ. ಕ್ರಾಸ್ ರೋಡಿಂದ ಇದು ಮನೆಗೆ ಬರುವಂತಹ ರೂಟ್ ಹೇಗಿದೆ ನೋಡಿ, ತೋರಿಸ್ತೇನೆ. ಇದು ನಮ್ಮನೆಯ ಸರೌಂಡಿಂಗ್ಸ್. ಇದು ಗದ್ದೆ, ಆ ಕಡೆ ತೋಟ ಇದೆ. ಇದು ಮನೆ ಹತ್ರ ಬರುತ್ತೆ ಪ್ಲೇಸ್ ನೋಡಿ, ಈ ಥರ ಇದೆ. ಈ ಹೋಗೋ ದಾರಿಯಲ್ಲೆಲ್ಲ ಒಂದು ಸ್ವಲ್ಪ ಖಾಲಿ ಜಾಗ ಇತ್ತು ಅಂತ ಪಪ್ಪ ಅಡಿಕೆ ಗಿಡ ಎಲ್ಲ ಹಾಕಿದ್ದಾರೆ. ನೋಡಿ, ಇದೇನು ಪಪ್ಪನೇ ಮಾಡಿರೋದು ಮನುಲಿ ಕೃಷಿ, ಕರೆಕ್ಟ್. ತೊಂಡೆಕಾಯಿದು ಗಿಡ, ತೊಂಡೆಕಾಯಿನೂ ಆಗಿದೆ ನೋಡಿ. ಮನೆ ಹತ್ರನೇ ತೊಂಡೆಕಾಯಿ ಚಪ್ರ ಬಿಟ್ಟಿದ್ದಾರೆ ಪಪ್ಪ. ಆ ಕಡೆ ಬಾಳೆ ಗಿಡ ಎಲ್ಲ ಇದೆ ನೋಡಿ ಅದರ ಪಕ್ಕದಲ್ಲಿ. ಇದು ಅಡಿಕೆ ಗಿಡ. ಇದೇನಿದು, ಏನೋ ಅನಬೆ ಬಂದಿದೆ, ಏನು ಅಂತ ಗೊತ್ತಿಲ್ಲ ನನಗೂ ಕೂಡ. ಫುಲ್ ಅಣಬೆ ಬಂದಿದೆ, ಏನಪ್ಪ ಇದು ತಿನ್ಬೋದು ಏನೋ ಗೊತ್ತಿಲ್ಲ. ಆಮೇಲೆ ನೋಡೋಣ. ನೋಡಿ, ಅದು ನಮ್ಮ ಮನೆ ಅಂಗಳ ಬರುತ್ತೆ. ಈ ಕಡೆ ಪಕ್ಕದಲ್ಲಿ ಬಾವಿ ಇದೆ, ಬಾವಿ ತೋರಿಸ್ತೀನಿ ನೋಡಿ. ತುಂಬ ಆಳ ಇದೆ, ನೀರಿದೆ. ನಾವು ಮನೆ ಯೂಸ್ಗೆ ಇದರಿಂದನೇ ನೀರು ಪಂಪ್ ಮಾಡಿ ತೆಗಿತೀವಿ. ಕುಡಿಲಿಕ್ಕೆಲ್ಲ ಡೈರೆಕ್ಟಾಗಿ ಕುಡಿತೀವಿ ಇದರಲ್ಲಿ. ಅಂದರೆ ಕಲ್ಲಿಂದ ಬರೋ ವಾಟರ್ ತುಂಬ ಸ್ವೀಟಿಶ್ ಆಗಿರುತ್ತೆ ಈ ನೀರು. ಈ ನೀರನ್ನು ಕುಡಿದರೆ ನಿಮಗೆ ಬೇರೆ ಯಾವ ನೀರು ರುಚಿಸಲ್ಲ. ಪಂಚಾಯತಿದು ಇದು ಏನದು ನೀರಿದೆ, ಬೋರ್ ನೀರು ಕೂಡ ಬರುತ್ತೆ, ಬಟ್ ಅದಷ್ಟು ಟೇಸ್ಟ್ ಆಗಲ್ಲ. ಕುಡಿಲಿಕ್ಕೆ ನಾವು ಯೂಶ್ವಲಿ ಈ ನೀರನ್ನೇ ಯೂಸ್ ಮಾಡುವಂಥದ್ದು ಮನೆಯಲ್ಲಿ. ತುಂಬಾ ಸ್ವೀಟ್ ಆಗಿರುತ್ತೆ ನೋಡಿ. ಇದೆಲ್ಲ ನಮ್ಮ ಮನೆ ಅಕ್ಕಪಕ್ಕದಲ್ಲಿರುವಂಥದ್ದು. ದಾಸವಾಳ ಗಿಡದಲ್ಲಿ ಫುಲ್ಲು ಹೂ ಬಿಟ್ಟಿದೆ, ತುಂಬಾ ದೊಡ್ಡದಾಗಿದೆ ನೋಡಿ. ತೆಂಗಿನ ಗಿಡ ಎಲ್ಲದೂ ಇದೆ. ಇದು ನೋಡಿ, ಇದು ಎಂಟ್ರೆನ್ಸ್, ಮನೆಗೆ ಎಂಟರ್ ಆಗುವಂಥ ಪ್ಲೇಸ್ ಇದು. ಇವಾಗ ರೋಡ್ ಇರೋದ್ರಿಂದ ನಾವು ಕಾರನ್ನು ಮನೆ ತನಕನೂ ತೊಗೊಂಬರ್ಬೋದು. ಮುಂಚೆ ಇಲ್ಲದಿದ್ದರೆ ಇಲ್ಲಿಂದ ಅರ್ಧ ಕಿಲೋಮೀಟರ್ ತನಕ ರೋಡ್ ಇರಲಿಲ್ಲ. ತುಂಬ ಹಳ್ಳಿ ಅಂತಂದರೆ ತುಂಬ ಹಳ್ಳಿ ಇತ್ತು. ಇವಾಗೆಲ್ಲ ಫೆಸಿಲಿಟಿ ಆಗಿದೆ. ಮನೆ ಅಂಗಳಕ್ಕೆಲ್ಲ ಕಾಂಕ್ರೀಟ್ ಹಾಕಿದ್ದೀವಿ. ಸುತ್ತ ನೋಡಿ, ಫುಲ್ಲು ಸುತ್ತ ಹಸಿರೇ ಇರುವಂಥದ್ದು. ಮನೆ ಸುತ್ತಲೂ ಫುಲ್ಲು, ಅಂಗಳ ಸುತ್ತಲೂ ಫುಲ್ಲು ಹೂವಿನ ಗಿಡ ಹಾಕಿದ್ದಾರೆ ಫುಲ್ಲು. ಫಸ್ಟ್ ನಾನು ಮನೆ ಒಳಗಡೆ ಹೇಗಿದೆ ತೋರಿಸ್ತೀನಿ. ನಮ್ಮದು ಹಂಚಿನ ಮನೆ, ಹಳ್ಳಿಯಲ್ಲಿ ಇರುವಂತಹ ಹಂಚಿನ ಮನೆ, ರೆಡ್ ಆಕ್ಸೈಡ್ ಹಾಕಿ ಮಾಡಿರುವಂಥದ್ದು ನೋಡಿ. ಸೆಕೆಗಾಲಕ್ಕೆ ತುಂಬ ತಂಪಾಗಿರುತ್ತೆ. ಇದು ಚಾವಡಿಯಲ್ಲಿ ನೀವು ಒಳಗಡೆ ಹೋಗ್ತಾ ಇದ್ದಾಗೆ ದೇವ್ರದ್ದು ಫೋಟೋ, ದೇವ್ರದ್ದು ಸ್ಟ್ಯಾಂಡ್ ಬರುತ್ತೆ. ಅದಾದ ನಂತರ ನಮ್ಮ ಅಜ್ಜಿ ಪಪ್ಪ ತೀರ್ಕೊಂಡಿದ್ದಾರೆ ಅವರು, ಅವ್ರದ್ದೊಂದು ಫೋಟೋ ಇದೆ. ಇದು ವಾಲ್ ನೋಡಿದ್ರಲ್ವಾ, ಇದು ಚಾವಡಿ. ಇದಾದ ನಂತರ ಒಳಗಡೆ ಹೋದಾಗೆ ಇನ್ನೊಂದು ನಿಮಗಿಲ್ಲಿ ಪ್ಯಾಸೇಜ್ ಥರ, ಲಿವಿಂಗ್ ರೂಮ್ ಥರ ಸಿಗುತ್ತೆ. ಇದು ಒಂದು ಸ್ವಲ್ಪ ದೊಡ್ಡದಿದೆ. ಅದಾದ ನಂತರ ಇಲ್ಲೊಂದು ರೂಮ್ ಇದೆ. ಲೆಫ್ಟ್ ಸೈಡ್ಗೆ
ಈ ಕಡೆ ಒಂದು ರೂಮ್ ಇದೆ. ಈಗ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕತ್ಲೆ ಇದೆ. ಅದಾದ ನಂತರ ಇದೊಂದು ರೂಮು. ಇಲ್ಲಿ ನಮ್ಮದು ನಾವು ನಂಬೋ ದೈವ ಅಂತಾರಲ್ಲ ಅದರದ್ದು ಏನಂತಾರೆ ಮಂಚ ಎಲ್ಲ ಇದೆ. ಇಲ್ಲಿ ಪೂಜೆ ಎಲ್ಲ ನಾವು ಮಾಡ್ತೀವಿ. ಅದಾದ ನಂತರ ಇದು ಅಡುಗೆ ಮನೆ ನಮ್ಮದು. ಇಡ್ಲಿ ರೆಡಿ ಆಗಿದೆ. ಲಿವಿಂಗ್ ರೂಮಿಂದ ಹೊರಗಡೆ ಅಂದರೆ ರೈಟ್ ಸೈಡಿಗೆ ಬಂದರೆ ಹೊರಗಡೆ ಫುಲ್ ಈ ಥರ ಸಿಟ್ಔಟ್ ಟೈಪ್ ಮಾಡಿದ್ದೀವಿ. ಇಲ್ಲಿ ಫುಲ್ ಸ್ಪೇಸ್ ಇದೆ. ಇಲ್ಲಿಂದ ಲೆಫ್ಟಿಗೆ ಹೋಗ್ತಾ ಇದ್ದರೆ ಅಂದರೆ ಫುಲ್ ಮನೆ ಎಂಡಲ್ಲಿ ಈ ಕಡೆ ಬಾತ್ರೂಮ್ ಟಾಯ್ಲೆಟ್ಸ್ ಎಲ್ಲ ಇದೆ. ಇದು ನಮ್ಮದು ಹಳೇ ಸ್ಟೈಲ್ದು ಬಾತ್ರೂಮು. ಅಂದರೆ ಈ ಹಂಡೆಯಲ್ಲಿ ನೀರು ಕಾಯಿಸ್ತಾರಲ್ವ ಅದು. ಇದು ನೋಡಿ, ಹಂಡೆನ ಫುಲ್ ಮಾಡಿ ಹೊರಗಡೆಯಿಂದ ಬೆಂಕಿ ಹಾಕ್ತಾರೆ. ನೀರಿಲ್ಲಿ ಬಿಸಿ ಆಗ್ತಾ ಇರುತ್ತೆ. ಹಂಡೆ ಬಿಸಿ ನೀರು ಸ್ನಾನ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದಾದ ನಂತರ ಇಲ್ಲೊಂದು ಇಂಡಿಯನ್ ಟಾಯ್ಲೆಟ್ ಇದೆ. ಈ ಕಡೆ ನಮ್ಮದು ವೆಸ್ಟರ್ನ್ ಬಾತ್ರೂಮ್ ಇದೆ. ಇಲ್ಲಿ ಇದು ರೀಸೆಂಟಾಗಿ ಮಾಡಿರುವಂಥದ್ದು. ಇಲ್ಲಿ ನೋಡಿ, ಇದು ಮನೆ ಲೆಫ್ಟ್ ಸೈಡಿಗೆ ಸಿಟೌಟ್ ಥರ ಮಾಡಿರೋದು. ಫುಲ್ಲು ಇಲ್ಲಿಂದ ಆ ಎಂಡ್ ತನಕ ಇದೆ. ಮಳೆ ಬರ್ತಾ ಇರಬೇಕಾದ್ರೆ ಎಲ್ಲ ಇಲ್ಲಿ ಕೂತ್ಕೊಂಡು ಟೀ ಕಾಫಿ ಕುಡಿಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯೂಶ್ವಲಿ ಮನೆಗೆ ಯಾರು ಗೆಸ್ಟ್ ಬಂದರೂ ನಾವು ಮನೆ ಒಳಗಡೆ ಕೂತ್ಕೊಂಡು ಮಾತಾಡೋದು ಕಮ್ಮಿ. ಎಲ್ಲ ಇಲ್ಲಿ ಹೊರಗಡೆನೇ ಜಗಲಿ ಮೇಲೇ ಕೂತ್ಕೊಂಡು ಮಾತಾಡುವಂಥದ್ದು. ಅದರಿಂದ ಡೈನಿಂಗ್ ಟೇಬಲ್ ಕೂಡ ಇಲ್ಲೇ ಇಟ್ಟಿದ್ದೀವಿ. ಇಲ್ಲಿ ಫುಲ್ ಜಗಲಿಯಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ಮಲಗೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈ ಎಂಡಿಂದ ಆ ಎಂಡ್ ತನಕ ಕಂಪ್ಲೀಟ್. ಇದು ನೋಡಿ ಮನೆ ಹಿತ್ತಲು. ಇಲ್ಲೊಂದು ಹಲಸಿನ ಮರ ಇದೆ, ತುಂಬ ಹಲಸಾಗಿದೆ ಇದರಲ್ಲಿ. ಅದಾದ ನಂತರ ಈ ಕಡೆ ಕೂಡ ಬಾಳೆ ತೋಟ ಇದೆ. ಇದು ಕರಿಬೇವಿನ ಮರ. ಈ ಕಡೆ ಒಂದು ಹೂವಿನ ಗಿಡ ಕೂಡ ಇದೆ. ಅದಾದ ನಂತರ ಇಲ್ಲಿ ಮಲ್ಲಿಗೆದು ಗಿಡ ತುಂಬ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ಹೂವಿನ ಗಿಡ ಎಲ್ಲ ಇದೆ. ಬಸಳೆ ಚಪ್ರ ಇದೆ. 365 ಡೇಸ್ ಕೂಡ ಬಸಳೆ ಚಪ್ರ ಅಂತೂ ಮನೇಲಿ ಇದ್ದೇ ಇರುತ್ತೆ. ಹಾಗೆ ನಿಮ್ಮ ಮನೆಗೆ ಬೇಕಾಗಿರುವಂತಹ ತರಕಾರಿ, ಅಲಸಂಡೆ ಇರ್ಬೋದು, ಬೆಂಡೆ ಇರ್ಬೋದು, ಬದನೆ ಇರ್ಬೋದು, ಯೂಶ್ವಲಿ ಪಪ್ಪ ಮನೆಯಲ್ಲೇ ಬೆಳೀತಾ ಇರ್ತಾರೆ. ಹಾಗೆಯೇ ಸುತ್ತ ಹೂವಿನ ಗಿಡ ಹಾಕಿದ್ದೇವೆ. ಇಲ್ಲೊಂದು ನಮ್ಮದು ನಾಯಿದು ಗೂಡು ಕೂಡ ಇದೆ. ಮನೆ ಹೊರಗಡೆನೇ ಇರುತ್ತೆ ಇದು ನಾಯಿ. ಫುಲ್ ಹಸಿರು ಮಧ್ಯ ಮನೆ, ಫಾರ್ಮ್ ಹೌಸ್ ಥರ ಇದೆ. ತೋಟದ ಮನೆ ಥರನೇ ಇದೆ ಒಂಥರ. ಒಂದ್ಸರಿ ಇಲ್ಲಿ ಹೋಗಿ ಬಂದರೆ ಎಷ್ಟು ರಿಫ್ರೆಶ್ ಆಗುತ್ತೆ ಮನಸ್ಸಿಗೆ, ಎಷ್ಟು ಖುಷಿ ಕೊಡುತ್ತೆ ಅಂತಂದರೆ ಅದನ್ನು ಹೇಳೋಕ್ಕೆ ಬರಲ್ಲ ಪದಗಳಲ್ಲಿ. ಅಷ್ಟು ಖುಷಿ ಆಗುತ್ತೆ. ಬ್ಯಾಂಗ್ಳೂರಿನ ಈ ಬ್ಯುಸಿ ಲೈಫ್, ಗಿಜಿ ಲೈಫ್, ಕಾಂಕ್ರೀಟ್ ಕಾಡನ್ನು ನೋಡಿ ಊರ ಕಡೆ ಹೋಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಂದರೆ ನನಗೆ ಇದರಷ್ಟು ಖುಷಿಯ ವಿಚಾರ ಬೇರೆ ಯಾವುದೂ ಇಲ್ಲ. ಯಾವ ರೆಸಾರ್ಟಲ್ಲಿ, ಎಂಥ 5 ಸ್ಟಾರ್ ರೆಸಾರ್ಟಲ್ಲಿ ಸಿಗದಂತಹ ಖುಷಿ ನಮ್ಮ ಮನೆಯಲ್ಲಿ ಈ ಪ್ಲೇಸಲ್ಲಿ ನಂಗೆ ಸಿಗುತ್ತೆ. ಆದ್ದರಿಂದ 1 ದಿನ 2 ದಿನ ರಜೆ ಸಿಕ್ಕಾಗೆಲ್ಲ ನಾನು ಊರಿಗೆ ಹೋಗೋದು, ನಮ್ಮ ಅಮ್ಮ ಪಪ್ಪನ ಮನೆಗೆ ಹೋಗೋದು ಅಂತಂದರೆ ತುಂಬಾ ಇಷ್ಟಪಡ್ತೇನೆ. ನೋಡಿದ್ರಲ್ಲ, ಇಷ್ಟೇ. ಇದೇ ನಮ್ಮ ಪುಟ್ಟ ಊರು, ಪುಟ್ಟ ಮನೆ. ನನ್ನ ಈ ಹಳ್ಳಿ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನೆಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.